ಇಡೀ ಕರ್ನಾಟಕದಲ್ಲಿಯೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಅಂತ ಬಂದಾಗ ಅಲ್ಲಿ ಒಂದು ಗಂಭೀರತೆ ಇರುತ್ತೆ. ಅಲ್ಲಿ ಒಂದು ಅತ್ಯದ್ಭುತವಾಗಿರುವಂತಹ ಚೌಕಟ್ಟಿನ ಮೂಲಕ ಕಾರ್ಯನಿರ್ವಹಿಸುವಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ನಮ್ಮ ಕರಾವಳಿ ಭಾಗಕ್ಕೆ ಮಂಗಳೂರಿಗೆ ಆಗಮಿಸಿದ್ದಾರೆ. ಅದೇ ರೀತಿ ಈಗ ತಾನೇ ಅಂದ್ರೆ ಸೆಪ್ಟೆಂಬರ್ನಲ್ಲಿ ನಮ್ಮ ಕರಾವಳಿ ಭಾಗ ಮಂಗಳೂರಿಗೆ ಆಗಮಿಸಿರುವಂತಹ ದಕ್ಷ IPS ಅಧಿಕಾರಿ ನಮ್ಮ ಪೊಲೀಸ್ ಕಮಿಷನರ್, ನಮ್ಮ ದಕ್ಷ ಪ್ರಾಮಾಣಿಕ ಹೆಮ್ಮೆಯ ಪೊಲೀಸ್ ಕಮಿಷನರ್ ನಮ್ಮ ಜೊತೆ ಇದ್ದಾರೆ. ಅನುಪಮ್ ಅಗರ್ವಾಲ್ ಸರ್, ಆತ್ಮೀಯವಾಗಿ ಸ್ವಾಗತ ಸರ್. ನಮಗೆ ಜೊತೆಗೆ ಈ ಬಾರಿ ಮಂಗಳೂರು ಗಣೇಶೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಜೊತೆಗೆ ಈಗ ತಾನೇ ಸ್ವಲ್ಪ ಮಳೆ ಬಂತು, ಈಗ ಮಳೆ ಕ್ಲಿಯರ್ ಆಗಿದೆ. ಜೊತೆಗೆ ಬಹಳಷ್ಟು ಜನರು ಸಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ತಮಗೆ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಸರ್ ನಮ್ಮ ಮಂಗಳೂರಿಗೆ. ಯಾಕಂದ್ರೆ ಈ ಬಾರಿ ನೂತನ ಕಮಿಷನರ್ಗೆ ತಾವು ಬಂದಿದ್ದೀರಾ, ಹೆಮ್ಮೆ ಇದೆ ತಮ್ಮ ಒಂದು ದಕ್ಷ ಪ್ರಾಮಾಣಿಕ ಸೇವೆಯ ಬಗ್ಗೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಗಣೇಶೋತ್ಸವದ ಬಗ್ಗೆ ಮಾತನಾಡಬೇಕು? ಅದಕ್ಕಿಂತ ಮೊದಲೇದಾಗಿ ನಮ್ಮ ಮಂಗಳೂರು ಅನುಪಮ್ ಅಗರ್ವಾಲ್ ಸರ್ಗೆ ಹೇಗೆ ಅನಿಸ್ತಾ ಇದೆ ಸದ್ಯದ ದಿನಗಳು? ಮಂಗಳೂರು ಒಂದು ಒಂದು ಅತಿ ವೈಬ್ರೆಂಟ್ ಸಿಟಿ. ಇದು ಎಲ್ಲ ರೀತಿ ಬಣ್ಣ ಇದೆ ಇಲ್ಲಿ. ಜನರು ಬಹಳ ಒಂದು ಎಜುಕೇಟೆಡ್, ಅವೇರ್ನೆಸ್ ಲೆವೆಲ್ ಹೆಚ್ಚು ಇದೆ. ಮತ್ತು ಇದರಿಂದ ನಮಗೆ ಪೊಲೀಸಿಂಗ್ ಮಾಡಲಿಕ್ಕೆ ತುಂಬಾ ಸುಲಭ. ಯಾಕೆಂದ್ರೆ ನಾವು ಕಾನೂನು ಪ್ರಕಾರ ಕೆಲಸ ಮಾಡಿದರೆ ಎಲ್ಲ ಸರಿ ಆಗ್ತದೆ. ಸೊ ನಾನು ನೋಡ್ತಾ ಇದ್ದೀನಿ ಜನರಿಗೆ ಪೊಲೀಸ್ ಮೇಲೆ ಒಂದು ನಂಬಿಕೆ ಇದೆ. ಮತ್ತು ಯಾರು ಕಾನೂನು ಪ್ರಕಾರ ಕೆಲಸ ಮಾಡ್ತಾರೆ ಅವರು ಎಲ್ಲ ರೀತಿ ಸಹಕಾರ ಕೊಡ್ತಾರೆ. ಅದರಿಂದ ನಮ್ಮ ಕೆಲಸ ತುಂಬಾ ಸುಲಭವಾಗಿ ಆಗ್ತದೆ. ನಾನು ಒಪ್ತೀನಿ ದಟ್ ಇಲ್ಲಿ ಸ್ವಲ್ಪ ಚಾಲೆಂಜಸ್ಗಳು ಇದೆ. ಆದರೆ ಇಲ್ಲಿ ಒಂದು ಕೆಲಸ ಮಾಡೋದು ಒಂದು ನೆಮ್ಮದಿ, ಒಂದು ಅನುಭವ ಮತ್ತು ಒಂದು ಅಧಿಕಾರಿ ಜೀವನಿಗೆ ಒಂದು ಈ ಮಂಗಳೂರು ಭಾಗದಲ್ಲಿ ಒಂದು ಕೆಲಸ ಮಾಡೋದೊಂದು ಕನಸುತ್ತದೆ. ಸೊ ಅದು ಒಂದು ನನಗೆ ಕೂಡ ಇಲ್ಲಿ ಫುಲ್ಫಿಲ್ ಆಗಿದೆ ಅಂತ ಅನಿಸ್ತಾ ಇದೆ. ನಿಜವಾದ ಮಾತು. ಪ್ರತಿಯೊಬ್ಬರು ಪೊಲೀಸ್ ಕಮಿಷನರ್ ಅಥವಾ ಪೊಲೀಸ್ ಇಲಾಖೆಗೆ ಸೇರಿದಂತಹ ಅಧಿಕಾರಿಗಳಿಗೆ ಮಂಗಳೂರು ಭಾಗದಲ್ಲಿ ಕೆಲಸ ಮಾಡಬೇಕು, ಅದು ವೆರಿ ಚಾಲೆಂಜಿಂಗ್ ಆಗಿರುವಂತಹ ಒಂದು ರೋಲ್ ಕೂಡ ಹೌದು. ಅದೇ ರೀತಿ ನಮ್ಮ ಅನುಪಮ್ ಅಗರ್ವಾಲ್ ಸರ್ ಅಂತ ಬಂದಾಗ ದಕ್ಷ ಪ್ರಾಮಾಣಿಕವಾಗಿರುವಂತಹ IPS ಹುದ್ದೆ ಹೊಂದಿದಂತಹ ನಮ್ಮ ಪೊಲೀಸ್ ಕಮಿಷನರ್, ಇವೆಲ್ಲದರ ಜೊತೆಗೆ ಈ ಬಾರಿಯ ಮಂಗಳೂರು ಗಣೇಶೋತ್ಸವ ಪ್ರಥಮವಾಗಿರುವಂತಹ ಗಣೇಶೋತ್ಸವ ಸರ್ ತಮಗೆ ಕಮಿಷನರ್ ಮಂಗಳೂರು ಭಾಗದಲ್ಲಿ ಇದು ಪ್ರಥಮ ಗಣೇಶೋತ್ಸವ ನಮಗೆ. ಸೊ ಇದಕ್ಕಿಂತ ಮುಂಚೆ ನಾವು ಬೆಳಗಾವಿಯಲ್ಲಿ ಮತ್ತು ವಿಜಯಪುರಲ್ಲಿ ಸಾಕಷ್ಟು ಇದು ಗಣೇಶ ಬಂದೋಬಸ್ತ್ ಮಾಡಿದ್ದೀವಿ. ಇಲ್ಲಿ ಕೂಡ ತುಂಬಾ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ನಾನು ತಮ್ಮ ಚಾನೆಲ್ ಮುಖಾಂತರ ಎಲ್ಲ ಮಂಗಳೂರು ವಾಸಿಯರಿಗೆ ಮಂಗಳೂರು ಸಿಟಿ ಕಮಿಷನರ್ ಪರವಾಗಿ ಒಂದು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಸಲ್ಲಿಸ್ತೇನೆ. ಮತ್ತು ಇವತ್ತು ತಾವು ಎಲ್ಲ ನೋಡ್ತಾ ಇದ್ದೀರಾ, ಒಂದು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ. ಮತ್ತು ಇಡೀ 9 ದಿವಸದ ಸೆಲೆಬ್ರೇಷನ್ದಲ್ಲಿ ಈ ಇವತ್ತೊಂದು ಸೆಲೆಬ್ರೇಷನ್ ಅತಿ ದೊಡ್ಡದು. ಮತ್ತು ಎಲ್ಲ ರೀತಿಯಲ್ಲಿ ಜನ ಸೇರ್ತಾರೆ ಮತ್ತು ಟ್ಯಾಬ್ಲೂ ಇರ್ತದೆ. ಸೊ ಆ ತಕ್ಕಂತೆ ನಾವು ಕೂಡ ಇಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಮಾಡಿದ್ದೀವಿ. ಇದು ಸಾಕಷ್ಟು ಪೊಲೀಸ್ ಬಂದೋಬಸ್ತ್. ಯಾಕಂದ್ರೆ ಪೊಲೀಸರ ಒಂದು ಕಾರ್ಯ ಅಥವಾ ಕರ್ತವ್ಯ ಇಲ್ಲದೆ ಯಾವುದೇ ರೀತಿಯಂತಹ ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಶಾಂತಿ ಸುವ್ಯವಸ್ಥೆಯನ್ನ ನಮ್ಮ ಕರಾವಳಿ ಭಾಗದಲ್ಲಿ ನೆಲೆಸಬೇಕು ಅಂತ ಬಂದಾಗ ನಮ್ಮ ಹೆಮ್ಮೆಯ ಪೊಲೀಸ್ ಅಧಿಕಾರಿಗಳು, ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಅತ್ಯಂತ ಈ ಒಂದು ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಇವತ್ತು ಎಷ್ಟು ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಹೇಗಿದೆ ಸರ್ ಈ ಒಂದು ವಿಚಾರ? ಈ ಪೊಲೀಸ್ ಬಂದೋಬಸ್ತ್ಗೆ ಇವತ್ತು ಮಧ್ಯಾಹ್ನದಿಂದ ನಾಳೆ ಇದು ಮುಕ್ತಾಯ ಆಗುವವರೆಗೆ ನಮ್ಮ ಮಂಗಳೂರು ಜಿಲ್ಲೆಯದು ಎಲ್ಲ ಅಧಿಕಾರಿಗಳು ಪ್ರತ್ಯಕ್ಷವಾಗಿ ಮತ್ತು ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷವಾಗಿ ತಾವೀಗ ನೋಡ್ತಾ ಇರಬಹುದು, DCP ಲೆವೆಲ್ದು DCP ಲಾ ಆ್ಯಂಡ್ ಆರ್ಡರ್, DCP ಕ್ರೈಮ್, ACPಗಳು, ಅದೇ ರೀತಿ ಇನ್ಸ್ಪೆಕ್ಟರ್ಗಳು ಎಲ್ಲರೂ ಇದ್ದಾರೆ. ಜೊತೆಗೆ ಅವರಿಗೆ ಸಹಯೋಗ ಮಾಡೋಕ್ಕೆ ನಮ್ಮ PSIs ಮತ್ತು ಸಿಬ್ಬಂದಿಗಳು ಸಾಕಷ್ಟು ಜನ ಇದ್ದಾರೆ. ಅವರು ಎಲ್ಲ ಕಡೆ ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಬೈಲೇನ್ಸ್ ಅಲ್ಲಿ ಪೆಟ್ರೋಲಿಂಗ್ದು ಮತ್ತು ಬೇರೆ ಬೇರೆ ಪಾಯಿಂಟ್ಸ್ ಅಲ್ಲಿ ಕೂಡ ಬಂದೋಬಸ್ತ್ ಮಾಡಿದ್ದೀವಿ. ನಮಗೆ ಸಹಕಾರ ಕೊಡೋಕ್ಕೆ KSRP ತಡೆ ಕೂಡ ಬಂದಿದೆ. ಮತ್ತು ನಮ್ಮದು ಸಿಟಿ ಆರ್ಮ್ ರಿಸರ್ವ್ದು ಕೂಡ ನಾವು ಇದು ತಡೆಗೆ ಅದು ಯೂಸ್ ಮಾಡ್ತಾ ಇದ್ದೀವಿ. ಒಟ್ಟಾರೆ ಒಂದು ಬೃಹತ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಮ್ಮ ಎಲ್ಲ ಸಿಬ್ಬಂದಿಗಳು ಜೊತೆಗೆ ತಮ್ಮ ಇಲಾಖೆಯ ಮೇಲೆ ಗಣೇಶನ ಕೃಪೆ ಇರಲಿ ಅನ್ನೋದು ನಾವು ಹಾರೈಕೆ ಮಾಡ್ತಾ ಇದ್ದೀವಿ. ಜೊತೆಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಅಂಡ್ ಎಲ್ಲ ಸಿಬ್ಬಂದಿಗಳು ಒಂದ್ಸಲ ನಮ್ಮ ಕುಡ್ಲ ವಾಹಿನಿ ಮುಖಾಂತರ, ಯಾಕಂದ್ರೆ ಹಗಲಿರುಳು ಎನ್ನದೆ ಒಂದು ಕಾರ್ಯಕ್ರಮಗಳು ಚೆನ್ನಾಗಿ ನಡಿಬೇಕು ಅಂತ ಬಂದಾಗ ಇವರ ಪಾತ್ರ ನಮ್ಮ ಸಮಾಜಕ್ಕೆ ಬಹು ದೊಡ್ಡದು. ಆದ್ರೆ ನಾವುಗಳು ಇವರನ್ನ ನೆನಪು ಮಾಡ್ಕೊಳ್ಳುವಂಥದ್ದು ಬಹಳಷ್ಟು ಕಡಿಮೆ. ಹಾಗಿದ್ದಾಗ ನಮ್ಮ ಜೊತೆ ಸ್ವತಃ ಕಮಿಷನರ್ ಸರ್ ಮಾತಾಡ್ಲಿಕ್ಕೆ ಸಿಕ್ಕಿದ್ದಾರೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸರ್.